ಸ್ಪಂದನ ಟಿವಿ ನೋಡುವಂತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಪ್ರತಿ ಸಿಟಿಯಲ್ಲೂ, ಪ್ರತಿ ಸ್ಟ್ರೀಟಲ್ಲೂ, ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ಹುಡುಕೊಂಡು ನಾವು ಬಂದಿದ್ದೀವಿ ಇವತ್ತು ಕಾಪುವಿಗೆ. ನಾವೀಗ ಕಾಪುವಿನ ಮೇನ್ ಹೃದಯ ಭಾಗದಲ್ಲಿದ್ದೇವೆ. ಓಕೆ, ಇಲ್ಲಿ ಕಾಪುವಿನಲ್ಲಿ ಎಂಥ ಸ್ಪೆಷಲ್ ಮಾಡುವವರಿದ್ದಾರೆ, ಏನು ತಿಂಡಿ ಸ್ಪೆಷಲ್ ಮಾಡ್ತಾರೆ, ಜಸ್ಟ್ 1 ಸೆಕೆಂಡಲ್ಲಿ ನಿಮಗೆ ಎಲ್ಲ ಡೀಟೇಲನ್ನು ತೋರಿಸ್ತೀನಿ. ವೀಕ್ಷಕರೇ ಬನ್ನಿ. ವೀಕ್ಷಕರೇ, ನಾವು ಈಗ ಅಮೃತ ಕ್ಯಾಂಟೀನಲ್ಲಿದ್ದೇವೆ. ಅಮೃತ ಕ್ಯಾಂಟೀನಲ್ಲಿ ಏನೆಲ್ಲ ಹೊಸ ಬಗೆಯ ತಿಂಡಿ ಮಾಡ್ತಾರೆ, ಆ ತಿಂಡಿ ಹೇಗೆ ಮಾಡ್ತಾರೆ, ಎಷ್ಟು ವರ್ಷಗಳಿಂದ ಈ ತಿಂಡಿ ಮಾಡ್ತಾ ಇದ್ದಾರೆ, ಈ ಕಾಪುವಿನ ಜನತೆಗೆ ಹೇಗೆ ತಿಂಡಿ ಕೊಡ್ತಾ ಇದ್ದಾರೆ ನೋಡುವ, ಅವರ ಬಾಯಿಂದಲೇ ಕೇಳುವ. ಬನ್ನಿ, ಆಗದೆ ಆಗ್ತಾಡ. ವೀಕ್ಷಕರೇ, ನಾವು ಈಗ ಅಮೃತ ಕ್ಯಾಂಟೀನ್ನಲ್ಲಿದ್ದೇವೆ. ನಮ್ಮ ಜೊತೆ ಅಮೃತ ಕ್ಯಾಂಟೀನ್ನ ಮಾಲಕರಿದ್ದಾರೆ. ಕೇಳುವ ಅವ್ರ ಹತ್ರ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀರಾ, ಹೇಗೆ ಈ ವ್ಯಾಪಾರ ನಿಮಗೆ ಆಗ್ತಾ ಇದೆ ಅಂತ. ಸರ್ ನಮಸ್ತೆ. ತಮ್ಮ ಹೆಸರು? ದೇವ್. ಸರ್, ತಾವು ಎಲ್ಲಿಯವರು? ನಾವು ಇದು ಬಾಗಲಕೋಟೆಯಿಂದ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ಒಂದು 28 ವರ್ಷ ಆಯಿತು. 28 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಮುಂಚೆ ಬೇರೆ ಮಾಡ್ತಾಯಿದ್ವಿ, ಬೇರೆ ಕೆಲಸಕ್ಕಿದ್ದದು. ಮತ್ತು ಈಗ ಓನ್ ಮಾಡ್ತಾಯಿದ್ವಿ. ಒಂದು 13 ವರ್ಷ ಆಯಿತು ಓನ್ ಮಾಡ್ತಾಯಿದ್ವಿ. 13 ವರ್ಷದಿಂದ ಇದೇ ಬಿಸ್ನೆಸ್ಸಲ್ಲಿ ಇದೇ ಪ್ಲೇಸಲ್ಲಿ ಇದ್ದೇವೆ. ಸರ್, ಈ ಒಂದು ಬಿಸ್ನೆಸ್ ಮಾಡಲು ನಿಮಗೆ ಫಸ್ಟಿಗೆ ಒಂದು ಹೇಗೆ ಅನಿಸ್ತು? ಇಲ್ಲ, ನಾನಂದರೆ ಮುಂಚೆ ಜಾತ್ರೆಯಲ್ಲೆಲ್ಲ ಚರ್ಮುರಿ, ಟೀ ಕಾಫಿ ಎಲ್ಲ ಮಾಡ್ತಾಯಿದ್ವಿ. ಹಾಗಾಗಿ ಅವಾಗೆಲ್ಲ 5 ರೂಪಾಯಿ ಇತ್ತು ನಮಗೆ ಚರ್ಮುರಿಗೆಲ್ಲ ನಾವು ಮಾಡುವಾಗ. ಆವಾಗ 200 ರೂಪಾಯಿ 300 ರೂಪಾಯಿ ಎಲ್ಲ ವ್ಯಾಪಾರ ಆಗ್ತಾಯಿತ್ತು. ಅದನ್ನು ಇದು ಮಾಡಿ ಇಲ್ಲಿ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ನಾನು ಚರ್ಮುರಿ. ಆನಂತರ ಜನಗಳಿಗೆ ಕೇಳುವಾಗ ಒಂದೊಂದು ಐಟಮ್ ಮಾಡ್ತಾ ಹೋದೆ. ಈಗ ವಡಪಾವ್ ಫೇಮಸ್ ಆಗಿದೆ, ಬ್ರೆಡ್ ಮಸಾಲ ಫೇಮಸ್ ಆಗಿದೆ, ಗೋಳಿ ಬಜೆ. ನಮ್ಮ ಇಲ್ಲಿಯ ಫೇಮಸ್ ತಿಂಡಿ ಅಂದರೆ ವಡಪಾವ್. ಓಕೆ, ಆ ವಡಪಾವ್ಗೆ ಎಷ್ಟು ರುಪೀಸ್ ಸರ್? ಮುಂಚೆ ಸ್ಟಾರ್ಟಿಂಗ್ 5 ರೂಪಾಯಿ ಇತ್ತು. ಈಗೆಲ್ಲ ಎಣ್ಣೆ ಇದೆಲ್ಲ ಜಾಸ್ತಿ ಆಗಿ 15 ರೂಪಾಯಿಗೆ ನಿಂತಿದೆ. ಈಗ ಒಂದು ವಡಪಾವ್ 15 ರೂಪಾಯಿಗೆ ನಿಂತಿದೆ. ಇಲ್ಲಿ ಸ್ಟಾರ್ಟಿಂಗ್ ಮಾಡೋ ಸ್ಪೆಷಲ್ ತಿಂಡಿ ಅಂದರೆ ವಡಪಾವ್ ಮತ್ತು ಎಗ್ ಬ್ರೆಡ್ ಮಸಾಲ. ಓಕೆ, ನೀವು ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ನಿಮ್ಮ ಈ ಅಮೃತ ಕ್ಯಾಂಟೀನ್ ಓಪನ್ ಆಗುತ್ತೆ? ಸಂಜೆ ಎಷ್ಟು ಗಂಟೆವರೆಗೆ ಇರುತ್ತೆ? 11:30ಗೆ ಸ್ಟಾರ್ಟ್ ಆಗ್ತದೆ, ಸಂಜೆ ಒಂದು 10 ಗಂಟೆವರೆಗೆ ಇದ್ದೇವೆ. ಬೆಳಿಗ್ಗೆ ಇಲ್ಲ ಹಾಗಾದರೆ? ಬೆಳಿಗ್ಗೆ 7 ಗಂಟೆ ಹಾಗೆ 6 ಗಂಟೆ ಬೆಳಿಗ್ಗೆ ಇಲ್ಲ. ಅದಕ್ಕೆ ನೀವು ಬೆಳಿಗ್ಗೆ ಓಪನ್ ಮಾಡಲ್ಲ? ಇಲ್ಲ, ಅಂದರೆ ಸಾಯಂಕಾಲ ಲೇಟ್ ಆಗ್ತದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್. ಸಾಯಂಕಾಲ ಎಷ್ಟೊತ್ತು ತನಕ? ಒಂದು 11 ಗಂಟೆ ಆಗ್ತದೆ ಬಂದ್ ಮಾಡಿ ಹೋಗುವಾಗ. ಈ ಮಧ್ಯಾಹ್ನದವರೆಗೆ ನೀವು 11 ಗಂಟೆಗೆ ಬರ್ತೀರಾ? ಆ 11 ಗಂಟೆ ಬಂದ ಮೇಲೆ ಎಂತ ತಿಂಡಿ ಎಲ್ಲ ಪ್ರಿಪೇರ್? ಇಲ್ಲ, ಅದಕ್ಕಿಂತ ಮುಂಚೆ ಕಟಿಂಗ್ ಎಲ್ಲ ಇದೆ, ತರಕಾರಿ ಕಟಿಂಗ್ ಮಾಡ್ಕೊಳ್ಬೇಕು. ಮತ್ತು ಜ್ಯೂಸ್ ಐಟಮ್ ಇದೆ ನಮ್ಮದು. ಬೊಂಡ ಜ್ಯೂಸ್ ಫೇಮಸ್ ಇಲ್ಲಿದೆ. ಬೊಂಡ ಜ್ಯೂಸು, ಬಾಳೆಹಣ್ಣು ರಸಾಯನ, ತಂಪು ಬೀಜ, ಎಳ್ಳು, ಅದೆಲ್ಲ ಜ್ಯೂಸ್ ಐಟಮ್ ಎಲ್ಲ ಮಾಡ್ಕೊಳ್ಳೋಕೆ ಎಷ್ಟು ಐಟಮ್ ಇದೆ ನಿಮ್ಮ ಹತ್ರ? ಬಾಳೆಹಣ್ಣು ರಸಾಯನ ಇದೆ, ಎಳ್ಳು ಇದೆ, ಬೊಂಡ ಜ್ಯೂಸ್ ಇದೆ, ತಂಪು ಬೀಜ ಇದೆ, ಫ್ರೆಶ್ ಲೈಮ್ ಸೋಡಾ ಇದೆ. ಅದೇ ಫ್ರೆಶ್ ಲೈಮ್ ಸೋಡಾ, ಮಿಂಟ್, ಪುದೀನ, ಅದನ್ನು. ಮಿಂಟ್ ಮಾತ್ರ? ಪಿಂಟ್ ಇಲ್ಲ? ಇಲ್ಲ, ಮಿಂಟ್ ಮಾತ್ರ. ಪಿಂಟ್ ಒಂದು ಕೇಳಿದ್ರೆ ಪಿಂಟ್ ಅಲ್ಲಿ ಬದಿಯಲ್ಲಿ ವಯಸ್ಸಲ್ಲಿ. ಓಕೆ, ಅಲ್ಲಿಗೆ ಹೋದ್ರೆ. ಓಕೆ, ತಿಂಡಿ ಏನೆಲ್ಲ ಇಲ್ಲಿ ರೆಡಿ ಮಾಡ್ತೀವಿ? ನಾವು ಫಸ್ಟ್ ರೆಡಿ ಮಾಡೋದು ಜಾಮು. ಫಸ್ಟಿಗೆ ಬಿಡೋದು ಜಾಮು, ಆನಂತರ ವಡಪಾವ್, ಎಗ್ ಬೋಂಡ, ಗೋಳಿ ಬಜೆ, ಪೋಡಿ, ಚಟ್ಟಂಬಡೆ. ಮತ್ತೆ ಜಾಮ್ ಯಾಕೆ ಬಿಡ್ತೀರಾ? ಇಲ್ಲ, ಅದಂದರೆ ಕಲಸಿಟ್ಟು ಜಾಸ್ತಿ ಟೈಮ್ ಆಗಲಿಕ್ಕಿಲ್ಲ, ಅರ್ಧ ಗಂಟೆ ಒಳಗೆ ಬಿಡಬೇಕು. ಅದು ಮತ್ತೆ ಒಂದೇ ಟ್ರಿಪ್ ಮಾಡೋದು ನಾವು. ಅದಂದರೆ ಇಲ್ಲ ಮಾಡಲಿಕ್ಕೆ ಬೇರೆ ಮತ್ತೆ ಬೇರೆ ಅಂತಂದರೆ ಬೇರೆ ಕಮ್ಮಿ ಆದರೆ ರೆಡಿ ಮಾಡ್ಕೊಳ್ಬೋದು. ಜಾಮ್ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಒಂದ್ಸಲ ಕಲಸಿದ್ದು ಬಿಟ್ಟರೆ ಆಯ್ತು. ಟೋಟಲ್ ಐಟಮ್ ಒಮ್ಮೆ ಹೇಳಿಬಿಡಿ. ಎಗ್ ಬೋಂಡ, ಜಾಮು, ವಡಪಾವ್, ಗೋಲಿ ಬಜೆ, ಮೆಣಸಿ ಬಜೆ, ಚಟ್ಟಂಬಡೆ, ಮತ್ತು ಬ್ರೆಡ್ ಮಸಾಲ, ಆಮ್ಲೆಟ್, ಹಾಫ್ ಬಾಯ್ಲ್ಡ್, ಬುರ್ಜಿ, ಎಗ್ ಚಿಲ್ಲಿ, ಎಗ್ ಆಮ್ಲೆಟ್, ಮತ್ತು ಆಮ್ಲೆಟ್ ಚಿಲ್ಲಿ ಇದೆ. 15 ವೆರೈಟಿಯ ಐಟಮ್ ಇದೆ. ಒಟ್ಟಿಗೆ 20 ಐಟಮ್ ಇದೆ. ಎಗ್ಗಲ್ಲಿ ಒಂದು 6 ಐಟಮ್ ಇದೆ. 20 ಐಟಮ್ ಇಲ್ಲಿ ರೆಡಿ ಮಾಡ್ತೀವಿ ನಾವು. ಓಕೆ, ನಿಮಗೆ ಕಾಪುವಿಗೆ ಬಂದ ಕ್ಷಣ ನೀವು ಎಲ್ಲಿ ಬೇರೆ ಊರಿಗೆ ಇದ್ದವರು ಜನಗಳ ಒಂದು ರೆಸ್ಪಾನ್ಸ್ ಅಂತ ಇರ್ತದೆ. ಯಾಕಂದರೆ ಈ ಊರಿನಲ್ಲೇ ಮಾಡುವವರಿಗೆ ಒಂದು ರೆಸ್ಪಾನ್ಸ್ ಇರ್ತದೆ. ನೀವು ಎಲ್ಲಿಂದಲೂ ಇಲ್ಲಿ ಬಂದು ಒಂದು ಈ ಕ್ಯಾಂಟೀನ್ ಥರ ಮಾಡ್ತೀರಾ, ಹೇಗೆ ರೆಸ್ಪಾನ್ಸ್? ರೆಸ್ಪಾನ್ಸ್ ಒಳ್ಳೆ ಇದೆ. ಊರಿದವರು ಎಲ್ಲ ಸಪೋರ್ಟ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಊರಿದವ್ರ ಸಪೋರ್ಟಿಂದ ಇಷ್ಟು ದೊಡ್ಡ ಇದು ಮಾಡ್ಲಿಕ್ಕೆ ಆಯ್ತು. ಇಲ್ಲಾಂದರೆ ಊರಿದವ್ರ ಸಪೋರ್ಟ್ ಇಲ್ಲಾಂದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಿಮ್ಮ ಕಾಪಿನಲ್ಲಿ ಒಂದೇ ಬ್ರ್ಯಾಂಚ್? ಇಲ್ಲ, ನಮ್ಮದು ಮಂಚಗಲ್ಲಲ್ಲಿ ಒಂದಿದೆ. ನಮ್ಮ ತಮ್ಮ ಅಲ್ಲಿ ಇರ್ತಾನೆ, ಅಲ್ಲಿ ನೋಡ್ಕೊಳ್ತಾನೆ. ಮಂಚಗಲ್ಲ ಸಿರುವ ಮಂಚ. ಅಲ್ಲಿ ಬ್ರಾಂಚ್ ಅಲ್ಲಿ ಕುತ್ಯಾರ ಟರ್ನ್ ಇದೆಯಲ್ಲ, ಅಲ್ಲೇ ಇದೆ ಅಮೃತ ಕ್ಯಾಂಟೀನ್ ಅಂತ ಹೇಳಿ. ಇಲ್ಲಿ ಏನು ಫುಡ್ ಇದೆ ಅಲ್ಲೇ ಸೇಮ್
ರೇಟ್ Same. ಇಲ್ಲಿ 1 ರೂಪಾಯಿ ಜಾಸ್ತಿ ಏನಿಲ್ಲ, ಸೇಮ್ ಎಲ್ಲ ಸಹ ಸೇಮ್ ಫುಡ್. ಓಕೆ. ಇಲ್ಲಿ ಸಂಜೆ ಹೊತ್ತಿಗೆ ಈ ಬಾರ್ ಅಂತ ಹೇಳಿದರೆ ಆಗ ನಾನು ಕೇಳುವಾಗ ಸಂಜೆ ಹೊತ್ತಿಗೆ ಕೆಲವರು ಬರ್ತಾರೆ, ನಿಮಗೆ ಜೋರು ಮಾಡಲಿಕ್ಕೆ ಬರ್ಬೋದು, ಅಲ್ಲ ತುಂಬಾ ಜನ ಬರ್ತಾರೆ, ಪ್ರೀತಿ ಮಾಡಲಿಕ್ಕೆ ಬರ್ಬೋದು. ಅವರೊಟ್ಟಿಗೆ ನಿಮ್ಮ ರೆಸ್ಪಾನ್ಸ್, ಒಂದು ಮಾತಿನ ಚಕಮಕಿ ಹೇಗಿದೆ? ಆಗ್ತದೆ, ಕೆಲವು ಸಾರಿ ಆಗ್ತದೆ, ತಾಳ್ಮೆ ಮೀರಿ ಹೋಗುದಿಲ್ಲ, ಆದ್ರೆ ಸಹ ಆಗ್ತದೆ. ತಾಳ್ಮೆದಿಂದ ವ್ಯಾಪಾರ ಮಾಡಿದ್ರೆ ತಾಳ್ಮೆ ಬೇಕು. ಹೌದಾ? ಅವರು ಆಗ್ತದೆ, ಅಂದ್ರೆ ಅದು ಸಹ ದೇವರಿಗೆ ಸಮಾನ. ದೇವರ ಸಮಾನ. ಹೌದಾ? ಅವರು ಒಂದು ಪೆಟ್ಟು ಹಾಕಿದ್ರು ಕೂಡ ನಾವು ಇಲ್ಲ, ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡೋದು ನಮ್ಮ ಒಂದು ಜೀವನ. ಅದು ಸಹ ಶನಿವಾರ ಬಂದ್ರೆ ಜಾಸ್ತಿ ಅಂತ ಕಸ್ಟಮರ್, ಅಂದ್ರೆ ಪೇಮೆಂಟ್ ಎಲ್ಲ ಆಗ್ತದಲ್ಲ, ಹಾಗಾಗಿ ಭಾರತ ಕಸ್ಟಮರೇ ಜಾಸ್ತಿ ಆಗುತ್ತೆ. ಓಕೆ, ಶನಿವಾರ ಬಂದ್ರೆ ಎಲ್ಲ ಪೇಮೆಂಟ್ ಆಗಿ ಇಲ್ಲಿಗೆ ಬಂದು ಇಲ್ಲಿ ತಿಳ್ಕೊಂಡು ವ್ಯಾಪಾರ ಬಿಸ್ನೆಸ್ ಮಾಡ್ತಾರೆ. ಮಾಡ್ತಾರೆ. ಚೊರ ಇದ್ರು ಸಹ ಕುಡಿಯೋರು ಸಹ ಒಳ್ಳೇದಿದ್ದಾರೆ, ಅದು ಕೆಲವು ಇದ್ದಾರೆ ಚೊರೆ ಮಾಡೋದು. ಜನಗಳೊಟ್ಟಿಗೆ ನಾವು ಸಹ ಒಂದು ಹೊಂದಾಣಿಕೆ ಆಯಿತು. ಸರ್, ಇನ್ನೊಂದು ಪ್ರಶ್ನೆ, ಈ ಕೊರೋನಾ ಎಂಬ ಮಹಾಮಾರಿ ಬಂತು ನಮಗೆ, ಓಕೆ, ಆಗ ನೀವು ಏನು ಮಾಡ್ಕೊಂಡಿದ್ದೀರಾ? ಇಲ್ಲ, ನಾವು ಮನೆಯಲ್ಲೇ ಇದ್ದದ್ದು ಆವಾಗ. ಅಂದ್ರೆ ಊರಲ್ಲೇ? ಇಲ್ಲ, ಇಲ್ಲೇ ಇದ್ದದ್ದು ನಾವು. ಅಂದರೆ ನಿಮ್ಮ ಒಂದು ಜೀವನ ಕಷ್ಟ ಆಯ್ತಾ, ಹೇಗೆ ಆಯ್ತು? ಇಲ್ಲ, ತುಂಬ ಕಷ್ಟ ಆಯಿತು ಮಾತ್ರ. ಅಂದರೆ ಅಲ್ಲಿ ಹೋಗ್ಲಿಕ್ಕಿಲ್ಲ, ಏನಿಲ್ಲ, ಇಲ್ಲೇ ಮನೆಯಲ್ಲೇ ಇದ್ದದ್ದು. ಮತ್ತು ಬೆಳಿಗ್ಗೆ ಬಂದು ಖಾಲಿ ಬೊಂಡ ಮಾರ್ತಾ ಇದ್ವಿ ಸ್ವಲ್ಪ. ಅದು ಸಹ 1.5 ತಿಂಗಳ ನಂತರ ನಮಗೆ ಬೊಂಡ ಮಾರಲಿಕ್ಕೆ ಪರ್ಮಿಷನ್ ಕೊಟ್ಟರು. ಆವಾಗ ಸಹ ಸ್ವಲ್ಪ 11 ಗಂಟೆವರೆಗೂ ಬೊಂಡ ಮಾರ್ತಾ ಇದ್ದ. ಅದೊಂದು ಸ್ವಲ್ಪ ನಮಗೆ ಕೈ ಹಿಡಿತಾ ಇತ್ತು ಅಷ್ಟೇ, ಮತ್ತೆ ಏನಿಲ್ಲ. 2 ತಿಂಗಳಿಂದ ಮನೆಯಲ್ಲಿ ಇದ್ದದ್ದು ನಮಗೆ ಏನೂ ಇದಿಲ್ಲ, ಲಾಸ್. ಈಗ ನೀವು ಈ ಕ್ಯಾಂಟೀನಲ್ಲಿ ಎಷ್ಟು ಜನ ಇದ್ದೀರಾ? ನಾನು ಮತ್ತು ತಮ್ಮ ಮತ್ತು 2 ಲೇಬರ್ ಇದ್ದಾರೆ. ಹಾಗೆ ಅಂದರೆ ಅವರು ನಿಮ್ಮ ಊರಿನವರೇ? ಇಲ್ಲೇ ಲೋಕಲ್ ಅವರೇ. 4 ಜನ ಇಲ್ಲಿ ಜನ ಇದ್ದಾರೆ. ಈ ಫುಡ್ ಎಲ್ಲ ಇಲ್ಲೇ ಮಾಡೋದು ನೀವು, ಅಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಲ್ಲೇ ಮಾಡೋದು ಎಲ್ಲ? ಇಲ್ಲಿ ಎಲ್ಲ ಫುಡ್ ಸಹ. ಹಾಂ, ಮತ್ತು ಬಟಾಟೆ ಮಾತ್ರ ಮನೆಯಲ್ಲಿ ಬೇಯಿಸಿ ತರೋದು. ಬಟಾಟೆ ಇಲ್ಲಿ ಅಲ್ಲಿ ಶಿರುವಾಗೆ ಸಹ ಹಾಗೆ, ಇಲ್ಲಿಗೆ ಸಹ? ಹಾಂ, ಎಲ್ಲ ಅಲ್ಲೇ. ನೀವು ಎಲ್ಲಿ ನಿಮ್ಮದು ಮನೆ? ಒಲಿಪು ಕಾಮತೋಟ ಅಂತ ಹೇಳಿ. ಅಲ್ಲಿ ಮನೆ ಮಾಡ್ಕೊಂಡು. ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿದ್ರೆ ಮದುವೆ ಆಗಿದೆ. ನಿಮ್ಮ ನೋಡುವಾಗ ಮದುವೆ ಆಗದ ಥರ ಕಾಣ್ತದೆ. ಓಕೆ, ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? ಒಬ್ಬನೇ ಗಂಡು ಮಗ ಇದ್ದಾನೆ. ಸ್ಕೂಲಿಗೆ ಊರಲ್ಲಿಯಾ ಇಲ್ಲಿಯಾ? ಇಲ್ಲೇ ಇದ್ದಾರೆ. ಎಲ್ಲ ಫ್ಯಾಮಿಲಿ ಇರೋದೆಲ್ಲ ಇಲ್ಲೇ ಈಗ. ಅಲ್ಲಿ ಊರಿನ ಸ್ಟಾರ್ಟಿಂಗ್ ನೀವು ಎಲ್ಲಿಯೇ ಒಂದು ಕೆಲಸ ಮಾಡ್ಕೊಂಡಿದ್ರಿ, ಈ ಬಿಸ್ನೆಸ್ ನಿಮಗೆ ಮಾಡಲಿಕ್ಕೆ ಒಂದು ಅಂಜಿಕೆ ಆಗಲಿಲ್ಲ? ಇಲ್ಲಪ್ಪ, ಅಂಜಿಕೆ ಏನಿಲ್ಲ, ಸ್ವಲ್ಪ ಆಗ್ತದೆ, ಮತ್ತು ಪರ್ಮಿಷನ್ ಕೊಡ್ತಾರೆ ಇಲ್ವಾ ಅಂತೇಳಿ ಇದು ಮಾಡಿ ತುಂಬ ಅದು ಸಹ ಅಡೆತಡೆ ಬಂತು ತುಂಬ ಎಲ್ಲ. ಅದನ್ನು ಫೇಸ್ ಮಾಡಿ ಹೋಗ್ತಾ ಇದ್ದೀವಿ. ಬೀದಿ ವ್ಯಾಪಾರಿಗಳಂದರೆ ಅಡೆತಡೆ ಇದ್ದದ್ದಲ್ಲ ಇನ್ನೊಬ್ಬರದ್ದು, ಅದನ್ನೆಲ್ಲ ಬಂತು, ಅದನ್ನೆಲ್ಲ ಫೇಸ್ ಮಾಡಿ ಹೋಗ್ತಾ ಇದ್ದೀವಿ ಈಗ. ನಮ್ಮ ಕಾಪುವಿನ ಜನತೆ ನಿಮಗೆ ತುಂಬಾ ಸಪೋರ್ಟ್ ಇದ್ದಾರೆ, ತುಂಬ ಸಪೋರ್ಟ್ ಇದ್ದಾರೆ. ವೀಕ್ಷಕರೇ, ಇವರ ಮನದಾಳದ ಮಾತು ತುಂಬಾ ಚೆನ್ನಾಗಿತ್ತು. ನೋಡುವ, ನಮಗೆ ಇವತ್ತು ಅವರು ಸ್ಪೆಷಲ್ ಇಲ್ಲಿನ ತಿಂಡಿ ಎಂತ ಹೇಳಿದ್ರು ಸರ್ ನೀವು? ಎಗ್ ಬೋಂಡ, ವಡಪಾವ್ ಮತ್ತು ವಡಪಾವ್. ಓಕೆ, ವಡಪಾವ್ ಸ್ಪೆಷಲ್ ತಿಂಡಿ ಅಂತ ಹೇಳಿದರೆ ನೋಡುವ, ವಡಪಾವನ್ನು ತಿಂದು ನೋಡುವ ಹೇಗೆ ಇದೆ ಅಂತ. ಟೇಸ್ಟ್ ನಿಮಗೆ ನಾನು ಮತ್ತೆ ಹೇಳ್ತೀನಿ. ಈಗ ಅಮೃತ ಕ್ಯಾಂಟೀನ್ನ ವಡಪಾವ್ ಕೊಟ್ಟರು. ನೋಡುವ ಅಮೃತ ಕ್ಯಾಂಟೀನ್ ವಡಪಾವ್ ಹೇಗಿದೆ ಅಂತ. ಸೂಪರಾಗಿದೆ ಖಂಡಿತ. ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ. ಯಾಕಂತ ಹೇಳಿದ್ರೆ ಈ ಬೇರೆ ಕಡೆ ವಡಪಾವ್ ಎಲ್ಲ ಸಿಗುತ್ತೆ ಖಂಡಿತ, ಆದರೂ ಕೂಡ ಅಮೃತ ಕ್ಯಾಂಟೀನಲ್ಲಿ ವಡಪಾವ್ ಅಮೃತದ ಥರ ಇದೆ ನೋಡಿ. ಇದು ಲೇಯರು, ಈ ಮಿಡ್ಲಲ್ಲಿ ಪರಾಟ ಮಾಡಿ ಇಟ್ಟಿದ್ದಾರೆ, ಮತ್ತು ಲೇಯರಲ್ಲಿ ತುಂಬ ಟೇಸ್ಟಾಗಿ ಒಳಗಡೆ ಏನೆಲ್ಲ ಹಾಕಿದ್ದಾರೆ, ಮತ್ತು ಇದೆಲ್ಲ ಕೊಡೋದು ವಿಶೇಷ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನಾನು ತಿಂತಾ ಇದ್ದೇನೆ, ತುಂಬಾ ಸಖತ್ತಾಗಿರುವ ಟೇಸ್ಟ್ ಇದೆ ಖಂಡಿತವಾಗ್ಲೂ. ಕಾಪುಗೊಮ್ಮೆ ಭೇಟಿ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲಿ ಅಮೃತ ಕ್ಯಾಂಟೀನ್ ಎಲ್ಲಿ ಅಂತ ಕೇಳಿ. ನಮ್ಮ ಬಸ್ ಸ್ಟ್ಯಾಂಡ್ನ ಪಕ್ಕದಲ್ಲೇ ಇದೆ. ಯಾಕಂದರೆ ಈ ಬಸ್ ಸ್ಟ್ಯಾಂಡ್ ಆದರೆ ಬಸ್ ಸ್ಟ್ಯಾಂಡಿಗಿಂತ ನಾವು ಉಡುಪಿ ಹೋಗುವ ರಸ್ತೆ ಅಲ್ಲಿಯ ಯಾವುದು ಎಡಭಾಗದಲ್ಲಿ ನಿಮಗೆ ಕಾಣಸಿಗ್ತದೆ ಅಮೃತ ಕ್ಯಾಂಟೀನ್ ಅಂತ. ಒಮ್ಮೆ ಭೇಟಿ ಕೊಡಲೇಬೇಕು. ಅಮೃತ ಕ್ಯಾಂಟೀನ್ನ ತಿಂಡಿ ಎಲ್ಲ ತಿಂಡಿ ಆಗನೇ ಹೇಳಿದ್ರು 20-22 ತಿಂಡಿ ಮಾಡ್ತಾರೆ ಅಂತ. ಹಾಗೆಯೇ ಜ್ಯೂಸು, ಈ ಬೊಂಡ ಜ್ಯೂಸ್ ಆಗಿರ್ಬೋದು, ಎಲ್ಲ ತುಂಬಾ ಸಖತ್ತಾಗಿದೆ. ಇದಾದಮೇಲೆ ಒಂದು ಜ್ಯೂಸ್ ಆದರೂ ಕುಡಿಯುವ, ಯಾಕಂದರೆ ಸ್ವಲ್ಪ ಖಾರ ಆಗ್ತದೆ. ಖಾರ ಆದಮೇಲೆ ಸ್ವಲ್ಪ ತಂಪು ಬೇಕು,
ಹೌದು ಕೂಡ ನೋಡಿ, ಇಲ್ಲಿ ಸಿಯಾಳಿದೆ. ಇಲ್ಲಿ ಬಂದವರಿಗೆ ಕಷ್ಟನೇ ಇಲ್ಲ, ಎಲ್ಲನೂ ಸಿಗುತ್ತೆ. ಜ್ಯೂಸಲ್ಲಿ ಜ್ಯೂಸು, ಸಿಯಾಳ ಮತ್ತು ವೆರೈಟಿ ತಿಂಡಿ ಹೇಳಿದರು, ಬ್ರೆಡ್ ಮಸಾಲ ಏನೇನೋ ಎಲ್ಲ ಹೇಳಿದರು. ಯಾಕಂದರೆ ಇಲ್ಲಿ ಬಂದ ಮೇಲೆ ಟೋಟಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಅದಕ್ಕೆ ನನಗೆ ತುಂಬ ಖುಷಿಯಾಯಿತು, ನಾನು ತುಂಬ ಹ್ಯಾಪಿ. ಇಲ್ಲಿ ನೀವು ಖಂಡಿತವಾಗ್ಲೂ ಬರಲೇಬೇಕಂತ ಹೇಳ್ತೇನೆ. ವಡಪಾವ್ ತಿಂದು ಸ್ವಲ್ಪನೇ ಖಾರ ಆಯಿತು. ಅದಕ್ಕೆ ನಾನು ಬೊಂಡ ಜ್ಯೂಸ್ ಆರ್ಡ್ರ್ ಮಾಡಿದೆ. ತಂದಿಟ್ಟರು ಬೊಂಡ ಜ್ಯೂಸ್. ಸಖತ್ತಾಗಿದೆ. ಕೋಲ್ಡ್ ಬೊಂಡ ಜ್ಯೂಸ್ ಕೋಲ್ಡ್ ಆಗಿರ್ತದೆ. ಯಾಕಂದರೆ ಡೈರೆಕ್ಟ್ ಬೊಂಡ ಕುಡಿದರೆ ನಾವು ಕೋಲ್ಡ್ ಆಗಿರಲ್ಲ. ಇದು ಅವರು ಆ ಬೊಂಡ ತೆಗೆದು ಮತ್ತು ಅದರದ್ದೆಲ್ಲ ಎಂತ ನಾವು ತುಳುವಲ್ಲಿ ಬಾವೆ ಅಂತ ಹೇಳ್ತೇವೆ, ಖಂಡಿತ ಅದನ್ನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಐಸ್ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡ್ತಾರೆ. ಫ್ರಿಜ್ ಆದಮೇಲೆ ತುಂಬಾ ಕೋಲ್ಡ್ ಇರ್ತದೆ, ತುಂಬಾ ಸಖತ್ತಾಗಿರ್ತದೆ ಕುಡಿಲಿಕ್ಕೆ. ತುಂಬ ಜನ ಕುಡಿತಾರೆ ನೋಡಿ. ಆವಾಗಲಿಂದ ಎಲ್ಲರೂ ಬೊಂಡ ಜ್ಯೂಸ್ ಕೊಡಿ, ಬೊಂಡ ಜ್ಯೂಸ್ ಕೊಡಿ, ಬೊಂಡ ಜ್ಯೂಸ್. ಅದೇ ಶಬ್ದ ಕೇಳೋದು ನನಗೆ. ತುಂಬ ಸಖತ್ತಾಗಿದೆ. ವೀಕ್ಷಕರೇ, ಖಂಡಿತವಾಗ್ಲೂ ಇಲ್ಲಿಗೆ ಬಂದರೆ ಒಂದು ವಡಪಾವ್ ಮತ್ತೊಂದು ಬೊಂಡ ಜ್ಯೂಸ್ ನೀವು ಕುಡಿಲೇಬೇಕು. ಯಾಕಂದರೆ ಈಗ ಸೆಕೆಯಲ್ಲಿ ಕರಾವಳಿಯಲ್ಲಿ ಇನ್ನೂ ಕೂಡ ತುಂಬ ಸೆಕೆ. ಅದಕ್ಕೆ ಬೊಂಡ ಕುಡಿದ್ರೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಪ್ಯಾಕ್ ಆಯಿತು ವಡಪಾವ್ ಮತ್ತು ಯಾಕಂದರೆ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ. ಯಾಕಂದರೆ ಈ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗ್ತೀವಿ ನಾವು, ಏನೇನೋ ಬೇರೆ ಏನೇನೋ ತಿಂತೇವೆ. ಅದರಲ್ಲಿ ಈ ತುಂಬಾ ಒಂದು ಈ ಅದು ತಿಂದು ಇದು ತಿಂದು ಈ ಹೊಟ್ಟೆ ಹಾಳು ಮಾಡೋಕ್ಕಿಂತ ಇಂಥದ್ದೊಂದು ಕ್ಯಾಂಟೀನ್ಗೆ ಬಂದರೆ ಒಂದು ಪ್ಲೇಟ್ ಯಾವುದಾದ್ರು ತಗೊಂಡು ಒಂದು ಬೊಂಡ ಜ್ಯೂಸ ಮತ್ತು ಏನೋ ಒಂದು ಜ್ಯೂಸ್ ಕುಡಿದರೆ ನಮಗೆ ಹೊಟ್ಟೆ ಫುಲ್ ಆಗ್ತದೆ. ಅದು ಕೂಡ ನಿಮಗೆ ಒಂದು 30 ರೂಪಾಯಿ 35 ಹೆಚ್ಚು ತಗೊಂಡ್ರೆ 40 ರೂಪಾಯಲ್ಲಿ ಎಲ್ಲ ಮುಗಿಯುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿದ್ರೆ 100 ರೂಪಾಯಿ 200 ರೂಪಾಯಿ ಆಗೋದು ಖಂಡಿತ. ಯಾಕಂದರೆ ಇಲ್ಲಿಗೆ ಬಂದು ಒಬ್ಬರು ಬನ್ನಿ ತಗೊಳ್ಳಿ, ಮನೆಗೆ ಬೇಕಾದರೆ ಎಲ್ಲ ಫುಡ್ ಇದೆ ಇಲ್ಲಿ. ಪಾರ್ಸೆಲ್ ಕೂಡ ಖಂಡಿತವಾಗ್ಲೂ ತಗೊಳ್ಳಿ, ಎಷ್ಟು ಬೇಕಾದರೆ ಅಷ್ಟು ಪಾರ್ಸೆಲ್ ಕೊಡೋ ವ್ಯವಸ್ಥೆ ಕೂಡ ಅವ್ರ ಜೊತೆ ಇದೆ. ಯಾಕಂದರೆ ಇಲ್ಲಿ 4 ಜನ ಇದ್ದಾರೆ. ನೀವು ಬೇರೆ ಕಡೆ ನೋಡ್ತೀರ ಒಬ್ಬರು ಇಬ್ಬರು ಹಾಗೆ ರೆಡಿ ಮಾಡ್ತಾರೆ. ಇಲ್ಲಿ 4 ಜನ ಏನು ಬೇಕಾದರೆ ಇಮಿಡಿಯೇಟ್ಲಿ ರೆಡಿ ಮಾಡಿ ನಿಮಗೆ ಕೊಟ್ಟಾಯ್ತು, ಪಾರ್ಸೆಲ್ ಮಾಡಿ ಕೊಟ್ಟಾಯ್ತು. ರೇಟ್ ಸಹ ಅಷ್ಟು ಜಾಸ್ತಿ ಇಲ್ಲ, ತುಂಬಾ ಕಡಿಮೆ ಇದೆ. ವೀಕ್ಷಕರೇ, ನಮ್ಮ ಜೊತೆ ಈಗ ಇಲ್ಲಿ ಒಬ್ಬರು ನಮಗೆ ಇವರ ಕಸ್ಟಮರ್ ಸಿಕ್ಕಿದ್ದಾರೆ, ಕೇಳುವ ಅವ್ರ ಜೊತೆ ಸ್ವಲ್ಪ ಮಾತಾಡುವ. ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಶಿವಪ್ಪ ಅಂತಂದ್ರೆ. ಯಾವ ಸರ್? ಶಿವಪ್ಪ ಅಂತಂದ್ರೆ. ಶಿವಪ್ಪ. ನಮ್ಮ ಊರು ಸರ್? ನಮ್ಮೂರು ಬಾಗಲಕೋಟೆ ಸರ್. ಬಾಗಲಕೋಟೆ. ಸರ್, ನೀವು ಈ ಅಮೃತ ಕ್ಯಾಂಟೀನ್ಗೆ ಎಷ್ಟು ಸಮಯದಿಂದ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವೊಂದು 10 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಯೇ. ನಿಮ್ಗೆ ಅಮೃತ ಕ್ಯಾಂಟೀನಲ್ಲಿ ಒಂದು ಅಮೃತ ತಿಂದಾಗೆ ಆಗುತ್ತೆ. ಹೌದೌದು ರೀ. ನಾವು ಪಾರ್ಸಲ್ ಗಿರ್ಸಲ್ ಹೋಯ್ತು ರೀ ಮನೆಗೆ ಬೇಕಾದ್ರೆ. ಎಷ್ಟೆಷ್ಟು, ಒಂದು 100 ರೂಪಾಯಿ 200 ರೂಪಾಯಿ ಅದೆಲ್ಲ? ಅದೇ ಹೋಯ್ತು ರೀ, ಹೋಯ್ತೀವಿ ಎಲ್ಲ. ಮತ್ತೆ ಒಳ್ಳೆ ಆಗುತ್ತೆ ತಿಂಡಿ ಎಲ್ಲ, ಹಾಗಾಗಿ ತೊಗೊಂಡು ಹೋಗ್ತಾ ಇರ್ತೀವಿ. ಯಾವಾಗಲೂ ಬರ್ತಾ ಇರ್ತೀವಿ ಇಲ್ಲಿ. ನಿಮಗೆ ಇಲ್ಲಿ ಇದೊಂದು ಫೇವ್ರೇಟ್ ತಿಂಡಿ ಅಂತ ಇರ್ತದೆ ಅಮೃತ ಕ್ಯಾಂಟೀನ್, ಯಾವ್ದು ಸರ್? ಅದೇ ರೀ, ಒಳ್ಳೇದು ತಿಂಡಿ ಮಾತ್ರ. ಗೋಳಿ ಬಜೆ ಆಯ್ತು, ಯಾವ್ದು ಬೇಕಾದ್ರೂ ತೊಂದರೂ ಒಳ್ಳೇದೇ ಇರುತ್ತೆ. ಯಾವುದಾಗಾದ್ರೆ ಇದು ಕೆಟ್ಟದ್ದು ಯಾವುದೂ ಇಲ್ಲ, ಎಲ್ಲ ಒಳ್ಳೇದೇ. ಹೌದೌದು, ಒಳ್ಳೇದೇ.
ನೀವು ಬಂದು ಇಲ್ಲಿ ತಿಂದು ಮತ್ತು ನಿಮ್ಮ ಮನೆಯವರಿಗೆ ಸಹ ತಗೊಂಡು ಹೋಗ್ತೀರಾ? ಓಕೆ ಸರ್. ಇಲ್ಲಿ ಒಂದು ಅಮೃತ ಕ್ಯಾಂಟೀನ್ ಬಗ್ಗೆ ನಿಮ್ಮದೊಂದು ಒಳ್ಳೆಯ ಮಾತು ಎರಡು. ಸರ್ ನಮಗಂತೂ ಇಲ್ಲೇ ಏನು ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಇವತ್ತು ದುಡ್ಡಿಲ್ಲ ಅಂದ್ರೂ ನಾವು ಹಾಗೆ ಹೋಗ್ಬೋದು, ಅವ್ರಿಗೆ ಹೇಳಿ ಕಟ್ಟು ಹಾಗೆ ಹೋಗ್ಬೋದು, ಅದೇನು ತೊಂದರೆ ಇಲ್ಲ. ಅಷ್ಟೇ. ಯಾವಾಗಲೂ ಬರ್ತೀರಿ ಹೋಗ್ತಾ ಇರ್ತೀವಿ. ಇಲ್ಲದ್ರೂ ಕೂಡ ನೀವು ನಾಳೆ ಕೊಡ್ತೇನೆ ನಾಳಿದ್ದು ಕೊಡ್ತೇನೆ ಅಂತ ಹೇಳಿದ್ರು ಕೂಡ ನಿಮ್ಗೆ ಎಷ್ಟು ಬೇಕಾದ ತಿಂಡಿ ಕೊಡುವ ಎಲ್ಲ ಖಂಡಿತವಾಗಿ ಕೊಡ್ತಾರೆ ಅವರು. ಓಕೆ ವೀಕ್ಷಕರೇ, ಕೇಳಿದ್ರಲ್ಲ, ಅಮೃತ ಕ್ಯಾಂಟೀನ್ನಲ್ಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ ತಿಂಡಿ ಮಾಡ್ತಾರಂತೆ. ಆದರೂ ಕೂಡ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ, ಅವರಿಗೆ ಇವತ್ತು ಹಣ ಇಲ್ಲದಿದ್ದರೂ ಕೂಡ ನಾಳೆ ಕೊಡ್ತೇನೆ, ಇಲ್ಲಾಂದರೆ ನಾಡಿದ್ದು ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಅವರು ಖಂಡಿತವಾಗಿ ಕೊಡ್ತೆ. ಇದಕ್ಕೆ ಹೇಳೋದು ಅಮೃತ ಕ್ಯಾಂಟೀನ್ನ ಈ ಒಂದು ಅಮೃತವಾದ ತಿಂಡಿ ಹಾಗೂ ಅಮೃತವಾದ ಅವರದ್ದೊಂದು ಮನಸ್ಸು ಅಂತ. ಈಗ ಈ ಒಂದು ತಿಂಡಿ ಮಾಡ್ತಾ ಇದ್ದೀರಿ ನೀವು, ಇನ್ನು ಮುಂದೆ ನೆಕ್ಸ್ಟ್ ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಒಂದು ದೊಡ್ಡ ಹೋಟೆಲ್ ಮಾಡ್ತೇನೆ ಅಂತ ಯಾವಾಗಲಾದ್ರೂ ಕನಸು ಕಂಡಿದ್ದೀರಾ? ಇಲ್ಲಪ್ಪ, ಇದರಲ್ಲೇ ನೆಮ್ಮದಿ ಇದೆ, ಹಾಗಾಗಿ ಅದು ಆಲೋಚನೆ ಇಲ್ಲ. ಈಗ ಒಂದು ಆಗಿದಲ್ಲ ಮಂಚಗಲ್ಲಲ್ಲಿ, ಹಾಗಾಗಿ ನೋಡಬೇಕಾದ್ರೆ ಈಗ ಹೋಟೆಲ್ ಮಾಡೋದಲ್ಲ, ಲೇಬರ್ ಸಿಗುವುದಿಲ್ಲ ಅಲ್ಲ. ನಿಮ್ಮೊಂದು ಮನಸ್ಸಿಗೆ ಈಗ ಮಲಗುವಾಗಲ ಒಂದು ನಿದ್ದೆಯಲ್ಲಿ ಓಕೆ ನಾನೊಂದು ದೊಡ್ಡ ಹೋಟೆಲ್ ಮಾಡಿದರೆ ನಾನೊಂದು ಎಷ್ಟದ ಆಗ್ತಿದ್ದೆ, ಹಾಗೆ ಒಂದು ಮನಸ್ಸಿಗೆ ಬಂದದ್ದು ವಿಷಯ ಇದೆ ಅಂತ? ಇಲ್ಲ, ದೇವರು ಕೊಟ್ಟು ಮಾಡುವಂತಿದೆ. ದೇವರು ಕೊಟ್ಟರೆ ಮಾಡುವಂತಿದೆ. ಖಂಡಿತವಾಗಲಿ ಸರ್, ಮುಂದಿನ ಜೀವನದಲ್ಲಿ ನೀವೊಂದು ದೊಡ್ಡ ಹೋಟೆಲ್ನ ಮಾಲೀಕರಾಗೇ ಆಗ್ತೀರ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಕಡೆಯದಾಗಿ ನಮ್ಮ ಈ ಒಂದು ವೀಕ್ಷಕರಿಗೆ ನಿಮ್ಮದೊಂದು ಎರಡು ಅಮೂಲ್ಯವಾದ ಮಾತು ಸರ್. ಎಲ್ಲರೂ ಬನ್ನಿ, ಬಂದು ವಡಪಾವ್ ಒಂದು ತಿಂದು ಟೇಸ್ಟ್ ಮಾಡಿ ನೋಡಿ, ಮತ್ತು ಗೋಳಿ ಬಜೆ ಅದ್ರ ಸಹ ಟೇಸ್ಟ್ ಮಾಡಿ ನೋಡಿ, ಮತ್ತು ನಮ್ಮದು ಫೇಮಸ್ ಬ್ರೆಡ್ ಮಸಾಲ ಅದು ಸಹ ಟೇಸ್ಟ್ ಮಾಡಿ ನೋಡಿ. ಎಲ್ಲರೂ ಸಹ ಬರಬೇಕಂತ ವಿನಂತಿ. ಎಲ್ಲರೂ ಬಂದು ಟೇಸ್ಟ್ ಮಾಡಿ ನೋಡಿ, ಹಣ ಕೊಟ್ಟು ಹೋಗಿಯಾ ಹಣ ಕೊಡದೆ ಹೋಗಿಯಾ? ಹಣ ಕೊಟ್ಟು ಹೋಗಿ. ಓಕೆ ವೀಕ್ಷಕರೇ, ಕೇಳಿದ್ರಲ್ಲ, ಎಲ್ಲ ಹೇಳಿದರು, ಅದು ಇದೆ ಇದು ಇದೆ ತಿಂಡಿ ಇದೆ ಎಲ್ಲ ಇದೆ, ಬಂದು ಟೇಸ್ಟ್ ಮಾಡಿಕೊಂಡು ಹೋಗಿ, ಹಾಗೆಯೇ ಕೂಡ ಹಣ ಕೊಟ್ಟು ತಿಂದು ಹೋಗಿ ಅಂತ ಹೇಳಿದರೆ. ನಮ್ಮ ಜೊತೆಗೆ ಇಲ್ಲಿನ ಅಮೃತ ಕ್ಯಾಂಟೀನಲ್ಲಿ ಒಬ್ಬರು ಕಸ್ಟಮರ್ ಸಿಕ್ಕಿದ್ದಾರೆ, ನೋಡುವ ಅವ್ರ ಜೊತೆ ಕೇಳುವ ಅಮೃತ ಕ್ಯಾಂಟೀನ್ನ ತಿಂಡಿ ಹೇಗೆ ಆಗ್ತದೆ. ಸರ್, ತಮ್ಮ ಹೆಸರು? ಧರ್ಮಪಾಲ್ ಸುವರ್ಣ. ಧರ್ಮಪಾಲ್ ಸುವರ್ಣ. ಧರ್ಮಪಾಲ್. ಸರಿ, ಅಮೃತ ಕ್ಯಾಂಟೀನಲ್ಲಿ ತಿಂಡಿ ಹೇಗೆ ಆಗ್ತದೆ ಸರ್? ತಿಂಡಿ ಹೇಳಲಿಕ್ಕಿಲ್ಲ, ಫ್ರೆಶ್ ಆಗಾಗ ಮಾಡಿ ಕೊಡೋದು. ವಡಪಾವ್ ಈ ಕ್ಯಾಂಟೀನ್ನ ಸ್ಪೆಷಲ್. ಮತ್ತು ಕಾಪು ಪೇಟೆಯಲ್ಲಿ ಎಲ್ಲಿ ಸಿಗೋದಿಲ್ಲ, ಬೊಂಡ ನೀರು, ಕೋಲ್ಡ್ ಬೊಂಡ ನೀರು ಎಲ್ಲಿಯೇ ಸಿಗುತ್ತೆ, ನೀವು ಎಲ್ಲಿ ಬೇಕಾದರೆ ಕೇಳಿ. ಅಮೃತ ಹೆಸರಿಟ್ಟದ್ದಕ್ಕೆ ಅಮೃತ ನೀರೇ ಕೊಡ್ತಾರೆ. ಖಂಡಿತ. ಕಾಪು ಪೇಟೆಯಲ್ಲಿ ಎಲ್ಲಿ ಬೇಕಾದರೆ ಕೇಳಿದರೆ ಕೋಲ್ಡ್ ಬೊಂಡ ನೀರು ಇರುವುದು ಅಮೃತ ಕ್ಯಾಂಟೀನ್ನ ಮಾತ್ರ, ಮತ್ತೆ ಎಲ್ಲಿ ಸಿಗೋದಿಲ್ಲ. ಮತ್ತೆ ಇಲ್ಲಿನ ಸ್ಪೆಷಲ್ ಅಂದರೆ ವಡಪಾವ್ ಆವಾಗ ಮಾಡಿ ಕೊಡೋದು, ಆವಾಗ ಸೇಲ್ ರಪ್ಪ ಸೇಲ್ ಆಗ್ತದೆ. ಇಡುವುದಿಲ್ಲ, ಫ್ರೆಶ್ ಏನಿಲ್ಲ, ಬಿಸಿ ಬಿಸಿ ಇಲ್ಲೇ ಉಂಟು ನೋಡಿ, ಬೇಕಾದರೆ ಬಿಸಿ ಬಿಸಿ ಉಂಟು. ಅದೊಂದು 5 ವರ್ಷದ ಡೈಲಿ ಸಂಜೆ 5 ಗಂಟೆ ಆದರೆ 7 ಗಂಟೆವರೆಗೆ ಇಲ್ಲಿ. ವಡಪಾವ್ ಬೇರೆ ಐಟಮ್ ಎಲ್ಲ ಉಂಟು, ಬನ್ ಆಮ್ಲೆಟ್ ಉಂಟು, ಮತ್ತೆ ಗೋಡಿ ಉಂಟು, ಗೋಲಿ ಬಜಾ ಎಲ್ಲ ಉಂಟು. ಯಾವ್ದು ಬೇಕು ನಿಮ್ಗೆ ಅದೆಲ್ಲ ಮಾಡಿ ಆವಾಗಲೇ ರೆಡಿ ಮಾಡಿ ಕೊಡ್ತಾರೆ ಅವರು. ಪಾರ್ಸೆಲ್ ತಗೊಂಡು ಹೋಗ್ತೇವೆ. ನಮಗೆ ಅಂದರೆ ಅವ್ರಿಗೆ ವಿಶ್ವಾಸ, ನಾವು ಅವರಿಗೆ ವಿಶ್ವಾಸ, ಅವ್ರು ನಮಗೆ ವಿಶ್ವಾಸ ಅಷ್ಟೇ. ವಿಶ್ವಾಸ ನಮ್ಗೆ ಒಳ್ಳೆ ತಿಂಡಿ ಮಾಡಿಕೊಡ್ತಾರೆ. ನಾವು ಊಟವನ್ನು ನಾವು ತಗೊಳ್ತೇವೆ, ತಿಂತೀವಿ, ಟೇಸ್ಟೂ ಇರ್ತದೆ. ನಮ್ಮ ಹೆಸರು ಪ್ರಕಾಶ್ ಆಚಾರ್ಯ, ಕಾಪು ಕೊಪ್ಪಳಂಗಡಿ. ಪ್ರಕಾಶ್ ತಿಂಡಿ ಹೆಂಗೆ ಓಲ ಇಷ್ಟ ನೀವು ಮೂಲ ಇಷ್ಟ ಮೂಲ ಮಲ್ಪುನ ಮಾತ್ರ ಭಾರಿ ಇಷ್ಟ. ವಡಪಾವ್ ಪಕ್ಕ ಮಾತಲ್ಲ ಬಣ್ಣಾಗಲು ಜೋಕುಲಲ್ಲಿ ಏನು ಬೂಡು ಆಗಲಿ ನೂಡಲ್ಸ್ ಫ್ರೈಡ್ ರೈಸ್ ಪೂರ ಬತ್ತೋಗ್ತದೆ. ಬ್ಯಾಲೆ ಬುಡ್ನಿ ಹಾಗೆ ಜೋಕುಲು ಏನು ಬಂಡೇರು ಅವು ಬತ್ತೋಗಿ ಬ್ಯಾಲೆ ಬುಡಿಸಿ ಡೈರೆಕ್ಟ್ ಬೂರುಡೆ ಮೂಲೆ ಐತಾರು ಬುಡ್ಡು ಪಕ್ಕದ ಅಟೆಂಡೆನ್ಸ್ ಬೂರು. ಗಿಡ ಬುಡಂಜಿಗೆ ಪಾತ್ರೆ ಮಸ್ತ್ ಖುಷಿ ಇದನ್ನ ಬುಡಿದಿ
ಅದೇ ಇರ್ ನಮಿತ್ತು ಕುಡಲಾತ್ ಮೋಕೆ ಮಲ್ಪೋಡು ಬಂದಾಂಡ ಇರ್ ಮುಲ್ತ ಊ ತಿಂಡಿನ ಬಸೋಪ ಯಾನು ಬಸೋಪ ಗೋಳಿ ಬಜೆ ಅಲ್ಲಿಗೆ ಗೋಳಿ ಬಜೆ ಇಷ್ಟ. ಗೋಳಿ ಬಜೆ ಬಂಡ ಬಾರಿ ಗೋಳಿ ಬಜೆ ಹಣ್ಣು ಬಂದು ಭಾರಿ ಇಷ್ಟ. ನಮ್ಮ ಮಿಸ್ಸಸ್ಗೆ ಗೋಳಿ ಬಜೆ ಹಣ್ಣು ಭಾರಿ ಇಷ್ಟ. ಬಕ್ಕೊಂಜಿ ಜಾಮ್ ಜಾಮ್ ಗೋಳಿ ಬಜೆ ಬಕ ಜಾಮ್ ಬಾರಿ ಇಷ್ಟ. ಅವೇ ನೀರು ಖಂಡಿತ ಒಂದು ಪದ ಹೋಗ್ಬಾರಿ ಅಲ್ಲಿ ಬಂದ ಕೂಡಲೇ ಪತ್ತೊಂದು ಗೋಪೆ ಇಲ್ಲ ಜಾಮ್ ಬೋದು ಇನ್ನು ಗೋಳಿ ಬಜೆ ಬಸ್ಸಲ್ಲಿ ಎಲ್ಲ ಬಂದು ತಿನ್ಪವರು ಹಾಲಿ ತಿನ್ಕೂರು ಯಾಕೆ ಗುಣಗೋರ್ಪೆ ಹಾಲು ತಿನ್ಕೂರು ಜಾಮ್ ಬಂಡ ಅಲ್ಲಿ ಭಾರಿ ಇಷ್ಟ. ಬಾರಿ ಇಷ್ಟ ಬಾರಿ ಇಷ್ಟ ಪಂಡ ಸ್ವೀಟ್ಲು ಉಂಡು ಅದು ಎಲ್ಲ ಇಂಟ್ರೆಸ್ಟ್ ಪೂಡು ಆಯ್ತಾ. ಸರಿ ಅಂದಾಯಿ ಬಾತೀರ ಬಾರಿ ಶೋಕ ಮಲ್ತು ಬಾತಿದ್ದೀರಿ ಪ್ರಕಾಶ್ ಅಣ್ಣ. ಧನ್ಯವಾದಗಳು ಸರ್. ಈಡೊಂಜಿ ಕಡೆಯಾದ ಒಂಜಿ ಕೇನು ಈ ಒಂಜಿ ಅಮೃತ ಕ್ಯಾಂಟೀನ್ ಬಗ್ಗೆ ಒಂಜಿ ಒಂಜಿ ಮೂಜಿ ಲೈನ್ಗೆ ಆಪಿನಂಚಿ ಒಂಜಿ ಪೊರ್ಲುದ ಪಾತೆರ ಈರ್ ಆ ಕೆಮರಾ ತೂದು ಬನ್ನು ಪನ್ನಗ ಅಮೃತ ಕ್ಯಾಂಟೀನ್ ದನಿ ದೇವನಲ್ಲಿರ್ದೆ ಸಮಾಜ ಸೇವೆಯಲ್ಲಿ ಉಳ್ಳೇರು ಊರಾಗಲೆಲ್ಲ ಬೋಡೇನಾಗ್ತದೆ ಪ್ರೀತಿ ವಿಶ್ವಾಸ ಮಸ್ತ್ ಉಂಡರಡ ಪನ್ನಗ ಅಂಗಡಿ ಐತೆ ಬೇರೆ ಮಲ್ಪೀರ ಆದ್ಯ ಜನಗಳೆಲ್ಲ ಆದ್ಯ ಪ್ರೀತಿ ಉಂಡರಡ ಹಾಂ ಬಕ್ಕ ನೆಕ್ಸ್ಟ್ ಆದ ಮನ್ನಾಗ ಇಡೀ ಬತ್ತನಾಗ ಮಟ್ಟ ಕಾಸಿ ಜಿಡಲ್ಲ ಎಲ್ಲೇ ಕೊರಲಿ ಇನ್ನು ತಿಂದು ಪೋಲಿ ಬಂತ ನಕ್ಕಿದ್ದಿನ ಜನ ದೇವನ್ನಿ ದೇವರೇ ಸಮಾನ ದೇವರೇ ಸಮಾನ ಹಾಂ ದೇವರೇ ಸಮಾನ ಹಾಂ ಅಮೃತದ ತಿಂಡಿ ಬಂಡ ಅಮೃತೋ ಸಮಾನ ಅದೇ ಕರೆಕ್ಟ್ ಅದೇ ಬಂದೆ ಅಮೃತದ ತಿಂಡಿ ಅಮೃತೋ ಸಮಾನ ದೇವಣ್ಣೆ ಬಂಡ ದೇವರೇ ಸಮಾನ ಅದೇ ಖಂಡಿತವಾದ್ಲ ವೀಕ್ಷಕರೇ ಖಂಡಿತವಾದ್ಲ ನಮ್ಮ ಹಿರಪುದ್ರಿನ ಬಂಡ ಧರ್ಮಪಾಲ್ ಸುವರ್ಣ ಇರಲ್ಲ ನಮ್ಮ ಹಸನ್ಮುಖಿ ಆಯ್ನ ಪ್ರಕಾಶನ್ನೆಲ್ಲ ಬಾರಿ ಪೊರ್ಲುಡು ಪಾತೆರಿಯರು ಮಸ್ತ್ ಖುಷಿ ಆಂಡ್ ನಿಖಿಲ್ಲ ದಯತೂಪರ್ ಬೇಗ ಪಾರೊಂದು ಬಲಿ ಬಾರಿ ಇಜ್ಜಿಡ ಪಾರು ಬದದು ಒಡಪಾವು ತಿನ್ಲೆ ಬಂತುಲೆ ಯಾರು ತಿನ್ನೊಂದೇ ಪಾತಿರೊಂದುಲ್ಲೆ ಅದೊಲೆ ಕಾಸು ಇಜ್ಜಿಡ ಎಲ್ಲೆ ಗುರುಳಿಗೆ ಅದೊಲೆ ಅವಲ ಪಾವೊಂದುಲ್ಲೇರು ನಮ್ಮ ಸ್ಪಂದನ ಟಿವಿ ತೂದು ಬತ್ತಿನಿ ಬಂಡ ಖಂಡಿತ ಅಲ್ಲ ಒಂಜಿ ಐನ್ ಗೋಲಿ ಬಜೆ ಬಾಡ್ನ ಅಂಡಾರು ಆಜಿ ಗೋಲಿ ಬಜೆ ಅಂಡ ಖಂಡಿತ ಪಾಡುವೇರಿ ಅದೇ ಒಂಜಿ ಜಾಮ ಅಂಡ ಕೂಡೊಂಜಿ ಜಾಮ್ ಪಾಡುವೇರಿ ಇವಾಗ ತುಲೆ ಖಂಡಿತವಾದ್ಲು ವೀಕ್ಷಕರೇ ಬಲೆ ಜಾಮ್ ಬಣ್ಣ ಭಾರಿ ಇಷ್ಟ. ಯಾರ ಮಿಸಸ್ ಜಾಮ್ ಪಂಡ ಭಾರಿ ಇಷ್ಟಗೆ ಅಂತ ನಿಖಲ್ತಾಯ ದೂಪರ್ ಬಲೆ ಪೂರಾಗಲೆಗ ಈ ನಮ್ಮ ದೇವಣ್ಣನ ಗೋಲಿ ಬಜೆ ಜಾಮ್ ಪೂರ ಐಟಮ್ಲ ತಿನ್ಕ. ವೀಕ್ಷಕರೇ ಅಮೃತ ಕ್ಯಾಂಟೀನ್ನ ಮಾಲಕರಾದ ದೇವ್ ಇವರಿಗೆ ನಮ್ಮ ಸ್ಪಂದನ ಟಿವಿಯ ಪರವಾಗಿ ಗಲ್ಲಿ ಫುಡ್ನ ಈ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಸರ್ ತಮಗಿದು ನಮ್ಮ ಕಿರು ಕಾಣಿಕೆ. ನಿಮ್ಮ ಈ ಒಂದು ಕ್ಯಾಂಟೀನ್ ಇನ್ನೂ ಕೂಡ ಅಮೃತ ಕ್ಯಾಂಟೀನ್ ಅಂತ ಹೆಸರಿಟ್ಟಿದ್ದೀರಾ. ಅಮೃತದಾಗೆ ಇನ್ನೂ ಕೂಡ ಮುಂದುವರಿಲಿ. ಆ ದೇವರು ನಿಮಗೆ ಒಳ್ಳೆಯ ಒಂದು ಎಂತ ಹೇಳ್ತೀರಾ ಟೇಸ್ಟ್ ಆದ ಫುಡ್ ಮಾಡಿ ಜನಗಳಿಗೆ ಕೂಡ ಒಳ್ಳೆಯ ತಿಂಡಿಯನ್ನು ತಿನ್ನಿಸುವಂಥ ಭಾಗ್ಯ ಕೊಡಲಿ ಅಂತ ನಮ್ಮ ಎಲ್ಲರ ಪರವಾಗಿ ಸ್ಪಂದನ ಟಿವಿಯ ಎಲ್ಲರ ಪರವಾಗಿ ಕೂಡ ನಿಮಗೆ ಒಂದು ಹಾರೈಕೆ ಸರ್, ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಅಮೃತ ಕ್ಯಾಂಟೀನ್ನ ಅಮೃತವಾದ ತಿಂಡಿ ತಿನಿಸುಗಳನ್ನು. ವೀಕ್ಷಕರೇ, ಹಾಗಾದರೆ ಮುಂದಿನ ವಾರ ಮುಂದಿನ ಗಲ್ಲಿ ಫುಡ್ಡು ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಬಾಯ್.